ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನನ್ನ ಹಸ್ಬೆಂಡ್ ಮಾವನ ಮನೆಗೆ ಬಂದಿದ್ದೆ. ಅಲ್ಲಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಬಂದು 3 ಡೇಸ್ ಆಗಿದೆ. ಇವಾಗ ನಾನಿಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಇಲ್ಲಿ ಪಾಪು ಇದೆ, ಆ ಪಾಪುದ ಫೋಟೋಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ರು. ಹಾಗಾಗಿ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇವರು ಪಾಪುದ ಅಮ್ಮ, ನನ್ನ ಹಸ್ಬೆಂಡ್ ಮಾವನ ಮಗನ ಹೆಂಡತಿ. ಅವರು ಫೋಟೋಶೂಟ್ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಎಲ್ಲ ರೆಡಿ ಮಾಡ್ಕೊಳ್ಳಿಕ್ಕೆ ನೋಡ್ಬೋದು ಪೇಪರ್ ಕ್ರಾಫ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಇವತ್ತು ರೈನಿ ಸೀಸನ್ ಆಗಿರೋದ್ರಿಂದ ರೈನಿ ಸೀಸನ್ ಇದು ಕಾನ್ಸೆಪ್ಟ್ ಇಟ್ಕೊಂಡು ಫೋಟೋಶೂಟ್ ಮಾಡುವ ಅಂದ್ಕೊಂಡಿದ್ರಂತೆ. ಹಾಗಾಗಿ ಕ್ಲೌಡು ಹಾಗೆ ಅಂಬ್ರೆಲಾ ಈ ರೀತಿ ಎಲ್ಲ ಮಾಡ್ಕೋತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಕ್ಲೌಡ್ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ತಾಯಿದ್ರು. ಫಸ್ಟಿಗೆ ಅಂಬ್ರೆಲಾ ಶೇಪ್ ಮಾಡ್ಕೊಂಡು ಅದನ್ನು ಕಟ್ ಮಾಡ್ತಾಯಿದ್ರು. ಸಾರಿ ಫ್ರೆಂಡ್ಸ್, ಡಿಸ್ಟರ್ಬೆನ್ಸ್ ಇರ್ಬೋದು. ನಾನು ಇವಾಗ ವಾಯ್ಸ್ ಕೊಡ್ತಾ ಇದ್ದೀನಿ. ಇವಾಗ ಅಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಅವ್ರು ಒಂದೊಂದಾಗಿ ರೆಡಿ ಮಾಡ್ಕೋತಾ ಇದ್ದಾರೆ. ನೋಡ್ಬೋದು ಛತ್ರಿ ಇದು ಮಾಡಲಿಕ್ಕೆ ಕೆಳಗಡೆ ಹಿಡಿಲಿಕ್ಕೆ ಇರುತ್ತಲ್ಲ, ಅದನ್ನು ಪೇಪರ್ನ ಸ್ಕ್ರೋಲ್ ಮಾಡಿ ಈ ರೀತಿ ಮಾಡ್ಕೊಂಡಿದ್ದಾರೆ. ಒಂದೊಂದಾಗಿ ರೆಡಿ ಮಾಡಿ ಇಟ್ಕೋತಾ ಇದ್ದಾರೆ. ಇವಾಗ ಮಳೆ ಹನಿಗಳನ್ನೆಲ್ಲ ಮಾಡಲಿಕ್ಕೆ ಈ ರೀತಿ ಪೆನ್ಸಿಲಲ್ಲಿ ಸ್ಕೆಚ್ ಮಾಡ್ಕೊಂಡು ನಂತರ ಅದನ್ನು ಕಟ್ ಮಾಡ್ತಾರೆ. ನಾನು ಡೀಟೇಲಾಗಿ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗ್ಬೋದು ನೀವು. ಹಾಗೆ ನನ್ನ ಇವತ್ತಿನ ವೀಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಇದ್ರೇ ನಾನು ಮುಂದೆ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಆಗ್ತದೆ. ಇವಾಗ ಇಲ್ಲಿ ಇವರು ನಮ್ಮ ಜೊತೆ ಮಾತಾಡ್ತಾ ಎಲ್ಲ ಕಟ್ ಮಾಡ್ಕೋತಾ ಇದ್ದಾರೆ. ಇವಾಗೆಲ್ಲ ಕಟ್ ಮಾಡ್ಕೊಂಡ ನಂತರ ಅದಕ್ಕೆಲ್ಲ ಸ್ಕೆಚ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಅಂಬ್ರೆಲಾಗೆ ಕಲರಾಗಿ ಸ್ಕೆಚ್ ಮಾಡ್ಕೊಳ್ಳಿಕ್ಕೆ ಕ್ರೇಯನ್ಸಲ್ಲಿ ರೆಡಿ ಮಾಡ್ಕೋತಾ ಇದ್ದಾರೆ. ನೋಡ್ಬೋದು ಇನ್ನೊಂದು ಅಂಬ್ರೆಲಾ, ಒಟ್ಟು 2 ಅಂಬ್ರೆಲಾ ಮಾಡಿದ್ದಾರೆ. ಇವಾಗ ಇನ್ನೊಂದು ಅಂಬ್ರೆಲಾ ಮಾಡಲಿಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ನೋಡಿ ಸ್ಕೆಚ್ ಮಾಡ್ಕೋತಾ ಇದ್ದಾರೆ. ಹೀಗೆ ಎಲ್ಲ ಕಲರ್ ಫಿಲ್ ಮಾಡ್ತಾ ಇದ್ದಾರೆ. ಎಲ್ಲ ಒಂದೊಂದಾಗಿ ರೆಡಿ ಮಾಡ್ತಾ ಇದ್ದಾರೆ. ನಾನಿಲ್ಲಿ ಪಾಪು ಫೇಸನ್ನ ರಿವೀಲ್ ಮಾಡೋದಿಲ್ಲ, ಯಾಕಂದರೆ ಸಣ್ಣ ಪಾಪು ಆಗಿರೋದ್ರಿಂದ ಕೆಲವೊಂದು ಪರ್ಸ್ನಲ್ ಇಶ್ಯೂಸಿಂದ ನಾನು ಶೇರ್ ಮಾಡ್ಕೊಳ್ತಾ ಇಲ್ಲ. ಪಾಪುಗೆ 1 ಇಯರ್ ಆದಮೇಲೆ ನಾನು ಶೇರ್ ಮಾಡ್ಕೋತೀನಿ ಪಾಪು ಫೇಸನ್ನ. ಹಾಗೆ ಪಾಪು ಬರ್ಡೇ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗ ನೋಡ್ಬೋದು ಕ್ಲೌಡು ಹಾಗೆ ಟ್ರೀ ಎಲ್ಲ ಮಾಡಿದರೆ ಅದಕ್ಕೆಲ್ಲ ಕಲರ್ ಕೊಟ್ಟಿದ್ರು. ಫೈನಲಲ್ಲಿ ಈ ರೀತಿ ಬಂದಿದೆ. ನೋಡ್ಬೋದು ಗ್ರೀನ್ ಟ್ರೀ ಮಾಡಿ ಅದಕ್ಕೆ ಪೇಪರ್ ಕ್ರಾಫ್ಟಲ್ಲಿ ಫ್ಲವರ್ ಮಾಡಿರೋದು ನಾನೇ. ಅದು ಯಾವ ರೀತಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ನೀವು ಬೇಕಂದರೆ ಕೇಳ್ಬೋದು ಕಮೆಂಟ್ಸ್ ಮೂಲಕ, ತೋರಿಸೋದಿದ್ರೆ ನಾನು ತೋರಿಸ್ದೆ. ಇವಾಗ ಎಲ್ಲ ಮಾತಾಡ್ತಾ ಪಾಪು ಫೋಟೋ ತೆಗಿಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ನಾನು ಅಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಜಸ್ಟ್ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿರೋದು, ತುಂಬ ಇದು ಮಾಡಲಿಲ್ಲ. ಇಲ್ಲಿ ನೋಡ್ಬೋದು ದೋಣಿ ಮಾಡಿದ್ದಾರೆ ಪೇಪರಲ್ಲಿ. ಅದನ್ನು 8 ಅಂತ ಬರೆದಿದ್ದಾರೆ. ಪಾಪುಗೆ 8 ಮಂತ್ ಆಯಿತು, ಹಾಗಾಗಿ 8 ಅಂತ ಬರೆದಿದ್ದಾರೆ. ನೋಡ್ಬೋದು ಫೋಟೋಶೂಟ್ ಮಾಡಲಿಕ್ಕೆ ಅವಳು ಕೊಡ್ತಾ ಇಲ್ಲ. ಫೋಟೋಶೂಟ್ ಮಾಡಲಿಕ್ಕೆ ಒಂದು ಸ್ವಲ್ಪ ಇವಾಗ ಓಡಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು, ಹಾಗಾಗಿ ಸ್ವಲ್ಪ ಓಡಾಡ್ತಾ ಇರ್ತಾಳೆ. ಹಾಗಾಗಿ ಇಲ್ಲಿ ನೋಡ್ಬೋದು ಇದು ಜಿಂಕೆ ಫೇಸು ಹಾಗೆ ಕೋಟ್ ಥರ ಕಾಣಿಸ್ತಿದೆಯಲ್ಲ, ಇದು ಆರ್ಟಿಫಿಷಿಯಲ್ಲು, ಮರದಿಂದ ಮಾಡಿರೋದು. ಸೇಮ್ ಜಿಂಕೆ ಥರ ಮಾಡಿದ್ದಾರೆ. ಹಾಗೆ ನಾನಿವಾಗ ಮನೆ ಹೊರಗಡೆನೆಲ್ಲ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಜಸ್ಟ್ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿರೋದು, ಫುಲ್ ಡೀಟೇಲಾಗಿ ವಿಡಿಯೋ ಮಾಡಲಿಲ್ಲ. ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡ್ತೀನಿ ಡೀಟೇಲಾಗಿ ಅಲ್ಲಿ ಹೋದಾಗ. ನೋಡ್ಬೋದು ಇವಾಗ ನೀವು ಇಲ್ಲಿ ನಾಯಿ ಗುಡಿ ಇದೆ. ಇವ್ರ ಮನೇಲಿ 2 ನಾಯಿ ಇದೆ. ಒಂದು ಡಶ್ ನಾಯಿ ಹಾಗೆ ಇನ್ನೊಂದು ಜರ್ಮನ್ ಶಫರ್ಡ್ ಇದೆ. 2 ತುಂಬ ಜೋರಿದ್ದಾವೆ. ಯಾರಾದರೂ ಗುರ್ತ ಇಲ್ದಿದ್ದವ್ರು ಬಂದರೆ ಮೈ ಮೇಲೆ ಹಾರತ್ತೆ. ಹಾಗಾಗಿ ಗೂಡಲ್ಲೇ ಇಡ್ತಾರೆ ಯಾವಾಗಲೂ. ನೈಟ್ ಟೈಮ್ ಮಾತ್ರ ಬಿಟ್ಬಿಡ್ತಾರೆ. ನೋಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಆ ಕಡೆ ಕೋಳಿ ಗೂಡಿದೆ. ಇಲ್ಲಿ ತುಂಬ ಊರು ಕೋಳಿ ಸಾಕ್ತಾರೆ, ಹಾಗಾಗಿ ಊರು ಕೋಳಿ ಇದು ಗೂಡು ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ ವೆದರ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಬೈಂದೂರು.
ಇಲ್ಲಿ ಪ್ಲೇಸು ಹಾಗೆ ಸಖತ್ತಾಗಿದೆ. ಬೀಚೆಲ್ಲ ಹತ್ತಿರ ಇರೋದ್ರಿಂದ ಒಂಥರ ವೆದರ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡ್ಬೋದು ನಾಯಿ ಎಲ್ಲ ಒಂದು ರೌಂಡ್ ಹೋಗಿ ಬಂತು. ನಾನು ಅದರ ನಂತರ ವೀಡಿಯೋ ಮಾಡಿರಲಿಲ್ಲ, ಮತ್ತು ಈವ್ನಿಂಗ್ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ನಾವೆಲ್ಲ ಸೇರಿಕೊಂಡು ಹಲಸಿನಕಾಯಿ ಚಿಪ್ಸ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ಹಾಗಾಗಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಇಲ್ಲಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇಲ್ಲ, ಜಸ್ಟ್ ಇದು ಮಾಡೋದು ತುಂಬ ಸುಲಭ, ಏನು ದೊಡ್ಡ ಕಷ್ಟ ಏನಿಲ್ಲ. ಜಸ್ಟು ಹಲಸಿನಕಾಯಿನ ಸ್ಲೈಸ್ ಆಗಿ ಮಾಡ್ಕೊಂಡು ಅದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಖಾರದ ಪುಡಿ ಉಪ್ಪು ಹಾಕಿ ಮಿಕ್ಸ್ ಮಾಡೋದು. ತುಂಬ ಈಸಿ ರೆಸಿಪಿ ಇದು, ತುಂಬ ಟೇಸ್ಟ್ ಆಗುತ್ತೆ. ಆದರೆ ಹಲಸಿನ ಹಣ್ಣಿನ ಸೊಳೆ ತೆಳುವಾಗಿರಬೇಕು, ದಪ್ಪ ಇದ್ದರೆ ಅದು ಟೇಸ್ಟಾಗಿ ಬರೋದಿಲ್ಲ, ಕ್ರಿಸ್ಪಿಯಾಗಿಯೂ ಬರೋದಿಲ್ಲ. ನೋಡ್ಬೋದು ಇಲ್ಲಿ ನಾನು ಉಪ್ಪು ನೀರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕಲಿಕ್ಕೂ ನಾನು ಅದಕ್ಕೇ ಉಪ್ಪು ನೀರು ಹಾಕ್ತೀನಿ. ಆ ರೀತಿ ಹಾಕೋದ್ರಿಂದ ಅದು ಉಪ್ಪು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ನೋಡ್ಬೋದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಇವ್ರ ಮನೇಲಿ ಹಸ್ರು ಒಲೆ ಮಾಡಿದ್ದಾರೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಇವಾಗ ನ್ಯೂ ಆಗಿ ಮನೆ ಕಟ್ಟುವವರಿಗೆ ಇದೊಂದು ಐಡಿಯಾ ಚೆನ್ನಾಗಿರುತ್ತೆ. ಇಲ್ಲಿ ಸೌದೆ ಹಾಕಿದ್ರೆ ನಮಗೆ ಮೂರು ರೀತಿಯಲ್ಲಿ ಯೂಸ್ ಆಗುತ್ತೆ. ಒಂದರಲ್ಲಿ ಅನ್ನ ಮಾಡ್ಬೋದು, ಒಂದರಲ್ಲಿ ಸಾರು ಮಾಡ್ಬೋದು. ಹಾಗೆ ಬಿಸಿ ನೀರು, ಸ್ನಾನಕ್ಕೆ ಬಿಸಿ ನೀರು ಕೂಡ ಇದರಲ್ಲೇ ಕಾಯುತ್ತೆ. ಇವಾಗ ನೋಡ್ಬೋದು ಅವ್ರು ಅನ್ನಕ್ಕೆ ಇಟ್ಟಿದ್ದಾರೆ. ಈ ಕಡೆ ಬಿಸಿ ನೀರು ಬಿಸಿ ಆಗ್ತಾಯಿದೆ, ಅದೇ ಬೆಂಕಿಯಲ್ಲಿ ಬಿಸಿ ಆಗುತ್ತೆ. ಎಕ್ಸ್ಟ್ರಾ ಬೇಕಂದರೆ ನಾವು ಈ ರೀತಿ ಸೈಡಲ್ಲಿ ಈ ರೀತಿ ಕೊಟ್ಟಿದ್ದಾರೆ, ಅಲ್ಲಿ ಬೆಂಕಿ ಮಾಡ್ಕೋಬೋದು. ತುಂಬ ಸಿಂಪಲ್ಲಾಗಿದೆ, ತುಂಬ ಚೆನ್ನಾಗೂ ಇದೆ. ನಾವು ಮನೆ ಫುಲ್ ಇದನ್ನು ಅಳವಡಿಸ್ಕೊಳ್ಬೋದು, ಆ ರೀತಿ ಬರುತ್ತೆ ಇದು. ಇಲ್ಲಿ ಕಾಣಿಸ್ತಾ ಇರೋದು ಅವಕೋಡ, ಬಟರ್ ಫ್ರೂಟು, ಬೆಣ್ಣೆಹಣ್ಣು ಏನಂತಾರೆ, ಒಬ್ರೊಬ್ಬರು ಒಂದೊಂದು ರೀತಿಯಲ್ಲಿ ಕರೀತಾರೆ. ಇದರ ಗಿಡ ತುಂಬ ಚೆನ್ನಾಗಿದೆ. ಆ ಫ್ರೂಟ್ಸು ನೋಡಲಿಕ್ಕೂ ಖುಷಿ ಆಗುತ್ತೆ. ಹಾಗೆ ನಾನು ವಿಡಿಯೋ ಕೊನೆಯಲ್ಲಿ ಎಗ್ ಬಿರಿಯಾನಿ ಮಾಡೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ, ಅದನ್ನು ನೋಡಿ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಗ್ ಬಿರಿಯಾನಿ ಮಾಡಲು ನಾನಿಲ್ಲಿ ಗರಂ ಮಸಾಲೆ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಚಕ್ಕೆ, ಚಕ್ರ ಮೊಗ್ಗು, ಏಲಕ್ಕಿ, ಬಡೆ ಸೋಂಪು, ಹಾಗೆ ಕಾಳುಮೆಣಸು, ಒಂದೆರಡು ಲವಂಗ ಎಲ್ಲ ಸ್ವಲ್ಪ ಹಾಕ್ಕೊಂಡು ನಾನಿಲ್ಲಿ ಇದನ್ನು ಪೌಡ್ರ್ ಮಾಡ್ಕೊತೀನಿ. ಹಾಗೆ ಈ ಕಡೆ ಮೊಟ್ಟೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ. ಹಾಗೆ ಈ ಕಡೆ ಈರುಳ್ಳಿನೆಲ್ಲ ಹಚ್ಚಿಟ್ಕೊಂಡಿದ್ದೆ. ಇಲ್ಲಿ ಟೊಮೆಟೊನ ರುಬ್ಕೊಬಂದಿದ್ದೆ. ಇವಾಗ ನಾನು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೆಂಪಾಗೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಈ ಕಡೆ ರೈಸ್ ಮಾಡಲಿಕ್ಕೆ ನಾನು ನೀರು ಇಟ್ಕೊಂಡಿದ್ದೆ. ಇಲ್ಲಿ ನಾನು ಬಾಸುಮತಿ ರೈಸ್ ತೊಗೊಂಡಿರೋದು, ಅದನ್ನ ನೆನೆ ಹಾಕಿಟ್ಟಿದ್ದೆ. ಮೊಟ್ಟೆನೆಲ್ಲ ಬೇಯಿಸ್ಕೊಂಡು ಈ ರೀತಿ ಬಿಡಿಸಿ ಅದಕ್ಕೆ ಮಧ್ಯೆ ಈ ರೀತಿ ಗೆರೆ ಮಾಡ್ಕೊಂಡಿದ್ದೆ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡೀಲಿ ಅನ್ನೋದಕ್ಕೋಸ್ಕರ. ಇದು ಈ ಕಡೆ ಪೌಡ್ರು ಕೂಡ ರೆಡಿ ಮಾಡ್ಕೊಬಂದೆ. ಇಲ್ಲಿ ಒಂದು 3 ಹಸಿ ಮೆಣಸು ಹಾಗೆ ಪಲಾವ್ ಎಲೆ ತೆಗೆದಿಟ್ಕೊಂಡಿದ್ದೆ. ಇದು ಇವಾಗ ರೈಸ್ ಮಾಡಲಿಕ್ಕೆ ನಾನು ಇಲ್ಲಿ ಅಕ್ಕಿ ಹಾಕಿ ಆಯಿತು. ನೀರು ಒಂದು ಕುದಿ ಬರಲಿಕ್ಕೂ ನಾವು ಅಕ್ಕಿನ ಹಾಕಬೇಕು. ನಾನು ಇಲ್ಲಿ ನೆನೆ ಹಾಕಿಟ್ಟಿರುವಂಥ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಪಲಾವ್ ಎಲೆ ಹಾಗೆ ಹಸಿ ಮೆಣಸನ್ನು ಹಾಕ್ತಾಯಿದ್ದೀನಿ. ನಾನು ಹಸಿ ಮೆಣಸನ್ನ ಮಧ್ಯೆ ಪೀಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಮತ್ತೇನು ಸೀಳ್ಕೊಳ್ಳಿಲ್ಲ. ಒಂದು ಸಲ ಮಿಕ್ಸ್ ಮಾಡ್ತೀನಿ. ನಾನು ಆಲ್ರೆಡಿ ನೀರಿಗೆ ಗರಂ ಮಸಾಲೆ ಹಾಕಿದ್ದೆ. ಇವಾಗ ಮತ್ತೆ ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿರುವಂಥ ಗರಂ ಮಸಾಲೆನ ಹಾಕ್ತಾಯಿದ್ದೀನಿ. ಇದಕ್ಕೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದು ಚೆನ್ನಾಗಿ ಕುದಿ ಬರಲಿ. ಲಾಸ್ಟಿಗೆ ನಾವು ಆನಿಯನ್ ಫ್ರೈ ಮಾಡ್ಕೊಂಡಿರುವಂಥ ಎಣ್ಣೆನೇ ಹಾಕಿದ್ರೆ ಆಯಿತು, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಫ್ರೈ ಮಾಡ್ಕೊಂಡಿರೋ ಆನಿಯನ್ನ ನಾನು ರುಬ್ಕೊಬರ್ತೀನಿ. ತುಂಬ ಪೇಸ್ಟಾಗಿ ಮಾಡ್ಕೊಬರ್ಬೇಕು. ಅದು ಪೇಸ್ಟ್ ಮಾಡ್ಕೊಬರೋದ್ರೊಳಗೆ ನಂದು ರೈಸ್ ಆಗಿತ್ತು, ಅದನ್ನು ನಾನು ಈ ರೀತಿ ಬಸ್ದು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಫುಲ್ ಬೇಯಿಸ್ಕೊಂಡಿದ್ದೀನಿ, ಏನು 75% ಅಷ್ಟು ಆ ಥರ ಬೇಯಿಸ್ಕೊಳ್ಳಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ಅನ್ನನ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಇದು ಫುಲ್ ನೀರೆಲ್ಲ ಇಳಿದು ಹೋಗಲಿ, ಅಷ್ಟರಲ್ಲಿ ನಾವು ಗ್ರೇವಿ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ಳುವ. ನಾನಿಲ್ಲಿ ಆನಿಯನ್ ಫ್ರೈ ಮಾಡಿರುವಂಥ ಎಣ್ಣೆಗೆ ನಾನು ಗ್ರೇವಿ ಮಾಡ್ಕೊತೀನಿ. ನಾನಿಲ್ಲಿ ಇವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡಿರೋದು, ಜಾಸ್ತಿ ತೊಗೊಳ್ಳಿಲ್ಲ. ಇದಕ್ಕೇ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಾ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೋಬೇಕು. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು.
ನಾವಿಲ್ಲಿ ಫ್ಲೇಮ್ ಜಾಸ್ತಿ ಇಡಬಾರ್ದು, ಸೀದು ಹೋಗುತ್ತೆ. ನಾನಿಲ್ಲಿ 4 ಟೊಮೆಟೊನ ರುಬ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಇದಕ್ಕೆ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಮತ್ತು ಖಾರ ಹಾಕಿರೋದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ನೀಟಾಗಿ ಮಿಕ್ಸ್ ಆಗೋ ತನಕ ನಾನು ಇದನ್ನು ಫ್ರೈ ಮಾಡ್ಕೊತೀನಿ. ನಂತರ ನಾನು ಇದಕ್ಕೆ ಹಾಕಲಿಕ್ಕೆ ಗೋಡಂಬಿನ ರುಬ್ಕೊಬಂದಿದ್ದೀನಿ. ಗೋಡಂಬಿನ ಒಂದು 4ರಿಂದ 8 ಗೋಡಂಬಿನ ನಾನು ಹಾಕಿದ್ದೀನಿ. ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬಂದಿದ್ದೀನಿ ನೀರು ಹಾಕಿ. ನಾನು ಆನಿಯನ್ ರುಬ್ಬಿರುವಂಥ ಜಾರಲ್ಲೇ ರುಬ್ಬಿರೋದು, ಅದಕ್ಕೆ ಕಲರ್ ಈ ರೀತಿ ಇದೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಹಾಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಷ್ಟೋ ತನಕ ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಇದಕ್ಕೆ ಆನಿಯನ್ ಪೇಸ್ಟ್ ಮಾಡಿರೋದು ಹಾಗೆ ಪಲ್ಲವ್ ಎಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಂತರ ಇದಕ್ಕೇ ನಾನು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ನಾನು ಪೌಡ್ರ್ ಮಾಡ್ಕೊಂಡಿರೋದನ್ನೇ ಹಾಕಿದ್ದೀನಿ. ಅಂಗಡಿಯಲ್ಲಿ ಸಿಗುವಂಥ ಗರಂ ಮಸಾಲೆ ಪೌಡ್ರ್ ಹಾಕಿದ್ರೆ ನಾವು ಬಿರಿಯಾನಿ ರುಚಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನಾವು ಮನೆಯಲ್ಲೇ ಮಾಡ್ಕೊಂಡು ಹಾಕೋದ್ರಿಂದ ತುಂಬ ಚೆನ್ನಾಗಿ ರುಚಿ ಬರುತ್ತೆ. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಗ್ರೇವಿ ತುಂಬ ತಿಕ್ಕಾಗಿ ಬರುತ್ತೆ, ಅದಕ್ಕೋಸ್ಕರ ಕಡಲೆ ಹಿಟ್ಟು ಹಾಕ್ತಾ ಇರೋದು. ಲಾಸ್ಟಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಿಮಗೆ ಉಪ್ಪು ಹೆಚ್ಚಬೇಕಂದ್ರೆ ಹೆಚ್ಚು ಹಾಕ್ಕೋಬೋದು, ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೋಬೋದು. ನಾನಿಲ್ಲಿ ನನಗೆ ಎಷ್ಟು ಬೇಕು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ನಾನು ಫ್ರೈ ಮಾಡ್ಕೊತೀನಿ. ಇದೆಲ್ಲ ಚೆನ್ನಾಗಿ ಕುದ್ದು ಎಣ್ಣೆ ಎಲ್ಲ ಮೇಲೆ ಬರಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕು. ಇದಕ್ಕೇ ನಾನು ಸ್ವಲ್ಪ ಜಾರ್ ತೊಳೆದಿರುವಂಥ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಪುದೀನ ಸೊಪ್ಪು ಹಾಕ್ಬೋದು, ಇಲ್ಲಾಂದರೆ ಕಸ್ತೂರಿ ಮೇಥಿ ಸಿಕ್ಕಿದ್ರೆ ಅದನ್ನು ಹಾಕ್ಕೋಬೋದು. ನಾನಿಲ್ಲಿ ಪುದೀನ ಸೊಪ್ಪಿರೋದ್ರಿಂದ ಅದನ್ನೇ ಹಾಕ್ತಾಯಿದ್ದೀನಿ. ಇವಾಗ ಲಾಸ್ಟಲ್ಲಿ ಮೊಟ್ಟೆ ಹಾಕ್ತಾಯಿದ್ದೀನಿ. ಮೊಟ್ಟೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡ್ಬೋದು ನೀವು, ನನ್ನ ಗ್ರೇವಿ ಆಲ್ರೆಡಿ ಚೆನ್ನಾಗಿ ಬೆಂದಿದೆ, ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಇವಾಗ ಮತ್ತೆ ಮೊಟ್ಟೆ ಹಾಕಿ ನಾನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಇದನ್ನು ನೀಟಾಗಿ ಬೇಯಿಸ್ಕೋಬೇಕು. ಈ ಟೈಮಲ್ಲಿ ನೀವು ಮೊಟ್ಟೆ ಬದಲು ಚಿಕನ್ನು ಹಾಕ್ಕೋಬೋದು, ಹಾಗೆ ಚಟ್ಲಿನೂ ಹಾಕ್ಕೋಬೋದು. ನಿಮಗೆ ಯಾವ್ದು ಅನುಕೂಲಕ್ಕಿದೆಯೋ ಅದನ್ನು ನೀವು ಹಾಕ್ಕೊಂಡು ಮಾಡ್ಬೋದು. ಎಲ್ಲದೂ ಒಂದೇ ಟೇಸ್ಟಲ್ಲಿ ಬರುತ್ತೆ, ಏನು ಡಿಫ್ರೆಂಟಾಗಿ ಬರೋದಿಲ್ಲ. ನೆಕ್ಸ್ಟ್ ಬೇಕಂದರೆ ನಾನು ಚಿಕನ್ ಬಿರಿಯಾನಿ ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಆಲ್ರೆಡಿ ಚಿಕನ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡಿದ್ದೆ. ಇದು ಇನ್ನೊಂದು ಥರ ಮಾಡ್ತಾ ಇರೋದು. ಇದಕ್ಕೆ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಇದು ಇವಾಗ ಚೆನ್ನಾಗಿ ಕುದೀಲಿ. ನಾನು ಲಾಸ್ಟ್ ಟೈಮ್ ದಮ್ ಕಟ್ಟೋ ಬಿರಿಯಾನಿನ ಮಾಡಿದ್ದೆ. ಇದು ದಮ್ ಏನು ಕಟ್ಟೋದು ಬೇಡ, ಹಾಗೆ ಮಾಡ್ಕೊಳ್ಳೋದು. ಇವಾಗ ಇದನ್ನು ನಾವು ಒಂದು ಸೈಡಿಗೆ ಎತ್ತಿಟ್ಕೊತೀನಿ. ನಂತರ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೋಬೋದು. ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಜಸ್ಟ್ ಒಂದು ಕುಕ್ಕರ್ ತೊಗೊಂಡಿರೋದಷ್ಟೇ, ಅದಕ್ಕೆ ನಾನು ಸ್ಟವೆಲ್ಲ ಆನ್ ಮಾಡ್ಕೊಳ್ಳಲಿಲ್ಲ. ಇದಕ್ಕೆ ಲೇಯರ್ ಆಗಿ ನಾವು ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಫಸ್ಟಿಗೆ ರೈಸ್ ಹಾಕ್ಕೊಂಡಿದ್ದೀನಿ, ನಂತರ ಇದಕ್ಕೆ ಗ್ರೇವಿನ ಹಾಕ್ಕೊಳ್ತಾ ಇದ್ದೀನಿ. ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಮೊಟ್ಟೆ ಗ್ರೇವಿನ ಹಾಕ್ತಾಯಿದ್ದೀನಿ. ಎಲ್ಲವೂ ಸ್ವಲ್ಪ ಬಿಸಿ ಬಿಸಿಯಾಗಿದ್ದರೆ ಚೆನ್ನಾಗಿರುತ್ತೆ. ರೈಸನ್ನು ಮೊದಲೇ ಮಾಡಿಟ್ಕೊಳ್ಬಾರ್ದು, ನಾವು ಗ್ರೇವಿ ಮಾಡಲಿಕ್ಕೆ ಸ್ವಲ್ಪ ಹೊತ್ತಿರುವಾಗಲೇ ಮಾಡ್ಕೋಬೇಕು, ಅವಾಗೆಲ್ಲ ಬಿಸಿ ಬಿಸಿಯಾಗಿರುತ್ತೆ. ಇವಾಗ ನಾನು ಮೊಟ್ಟೆ ಹಾಕಿದ ಮೇಲೆ ಮತ್ತೆ ಅದ್ರ ಮೇಲೆ ರೈಸ್ ಹಾಕಿ ಫುಡ್ ಕಲರ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ರೆಡ್ ಫುಡ್ ಕಲರ್ ಯೂಸ್ ಮಾಡಿದ್ದೀನಿ, ನೀವು ಎಲ್ಲನೂ ಯೂಸ್ ಮಾಡ್ಕೋಬೋದು. ಇದ್ರ ಮೇಲೆ ಮತ್ತೆ ನಾನು ಆನಿಯನ್ನ ಫ್ರೈ ಮಾಡಿಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಆನಿಯನ್ ಫ್ರೈ ಮಾಡ್ಕೊಂಡಿರೋದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಬೇಕು, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಅದ್ರ ಮೇಲ್ಗಡೆ ಮತ್ತೆ ನಾನು ವೈಟ್ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಬಿಡಿಸಿ ಹಾಕಬೇಕು. ನಾನಿಲ್ಲಿ ಬಾಸುಮತಿ ರೈಸ್ ಯೂಸ್ ಮಾಡಿರೋದು. ಇವಾಗ ಮತ್ತೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ನೀವು ನೋಡ್ಕೊಂಡು ಹಾಕ್ಕೋಬೋದು. ತುಂಬ ತುಪ್ಪ ಇಷ್ಟಪಡಲಿಲ್ಲ ಅಂದರೆ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ತುಪ್ಪ ಫ್ಲೇವರೆಲ್ಲ ಇಷ್ಟಪಡೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಇವಾಗ ನಾನು ಮತ್ತೆ ಮೊಟ್ಟೆ ಇಟ್ಟು ಮತ್ತೆ ಲೇಯರ್ ಆಗಿ ಮಾಡ್ಕೊತಾ ಇದ್ದೀನಿ. ಇದ್ರ ಮೇಲ್ಗಡೆ ಮತ್ತೆ ನಾನು ರೈಸ್ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲದನ್ನು ನಾನು ಮಾಡ್ಕೊಂಡು ಬರ್ತೀನಿ. ನಂತರ ಇದಕ್ಕೆ ಮತ್ತೆ ನಾನು ಆನಿಯನ್ನ ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ಮತ್ತೆ ಮೊಟ್ಟೆ ಗ್ರೇವಿನ ಹಾಕ್ತಾಯಿದ್ದೀನಿ.
ಇದೇ ರೀತಿ ನೀವು ಮಾಡ್ಕೊಂಡು ಬಂದರೆ ಆಯಿತು. ತುಂಬ ಈಸಿಯಾಗಿ ಮಾಡೋದು. ಇದೇನು ದಮ್ ಕಟ್ಸ್ಬೇಕಂತೇನಿಲ್ಲ. ಜಸ್ಟ್ ನೀವು ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ಸಾಕು, ಅದು ಅದೇ ಹಬೆಯಲ್ಲಿ ಬೇಯ್ಕೊಳ್ತದೆ. ಲಾಸ್ಟಲ್ಲಿ ನಾನು ಮತ್ತೆ ಕೊತ್ತಂಬರಿ ಸೊಪ್ಪು, ಆನಿಯನ್ ಫ್ರೈ ಮಾಡಿರೋದು ಹಾಗೆ ಯೆಲ್ಲೋ ಫುಡ್ ಕಲರ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ. ನಂತರ ನೀವು ಲಿಡ್ ಕ್ಲೋಸ್ ಮಾಡಬೇಕಿದ್ರೆ ಮೊದಲೇ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು. ಇಲ್ಲಿ ನಾನು ಮತ್ತೇನು ಆರ್ಟಿಫಿಷಿಯಲ್ ಆಗಿ ಎಸೆನ್ಸ್ ಆ ಥರ ಏನು ಯೂಸ್ ಮಾಡಲಿಲ್ಲ, ನ್ಯಾಚುರಲ್ ಆಗಿಯೇ ಮಾಡಿರೋದು. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಟೇಸ್ಟಿಂಗ್ ಪೌಡ್ರೆಲ್ಲ ಆ್ಯಡ್ ಮಾಡಬೇಕಂತೇನಿಲ್ಲ. ನಾವು ಸಿಂಪಲ್ಲಾಗಿ ಮನೆಯಲ್ಲೇ ಹೋಟೆಲ್ ಸ್ಟೈಲಲ್ಲಿ ಮಾಡ್ಕೋಬೋದು. ನಾನು ಮಾಡಿರೋದು ಹೋಟೆಲ್ಗಳಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಬಂದಿದೆ. ಇದು ಇವಾಗ ರೆಡಿ ಆಗಿದೆ. ಇದನ್ನು ನಾನು ಒಂದು ಲಿಡ್ ಕ್ಲೋಸ್ ಮಾಡಿ ಊಟ ಮಾಡುವಾಗ ಸರ್ವ್ ಮಾಡ್ಕೊಳ್ತೀನಿ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ನೋಡ್ಬೋದು. ಇವಾಗ ನಾನು ಬಿರಿಯಾನಿ ಜೊತೆ ತಿನ್ನಲಿಕ್ಕೆ ರೈತ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಟೊಮೆಟೊ, ಒಂದು ಈರುಳ್ಳಿ ಹಾಗೆ ಒಂದು ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಸೌತೆಕಾಯಿನೂ ಯೂಸ್ ಮಾಡ್ಕೋಬೋದು, ಆದರೆ ನಾನಿಲ್ಲಿ ಯೂಸ್ ಮಾಡ್ಕೊಳ್ಳಲಿಲ್ಲ. ಇವಾಗ ಕೋಲ್ಡ್ ಆಗಿರೋದ್ರಿಂದ ಸೌತೆಕಾಯಿ ತಿಂದರೆ ತುಂಬ ಕೋಲ್ಡ್ ಆಗ್ತದೆ, ಅದಕ್ಕೋಸ್ಕರ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಹಾಗೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಸಿಂಪಲ್ಲಾಗಿ ಮಾಡೋದು. ತುಂಬ ಬೇರೆ ಎಲ್ಲ ಹಾಕ್ಕೋಬೋದು ನೀವು, ಫ್ರೂಟ್ಸ್ ಎಲ್ಲ, ದಾಳಿಂಬೆ ಇದೆಲ್ಲ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಯಾವುದು ಯೂಸ್ ಮಾಡಿಲ್ಲ, ಇಷ್ಟೇ ಮಾಡ್ಕೊಳ್ತಾ ಇದ್ದೀನಿ. ಇದೇ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಇವಾಗ ನಾನು ಇದನ್ನು ಸರ್ವ್ ಮಾಡ್ಕೊಳ್ಳುವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಬಿರಿಯಾನಿನ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊತೀನಿ, ಅದನ್ನು ನಾನು ನಿಮ್ಮ ಜೊತೆ ತೋರಿಸ್ತೀನಿ. ನೋಡ್ಬೋದು ನೀವು, ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿ. ಈ ರೀತಿ ಬರುತ್ತೆ, ತುಂಬ ಯಮ್ಮಿಯಾಗಿ ಇದೆ. ನೀವು ನಿಮ್ಮ ಮನೆಗಳಲ್ಲಿ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ.